ಎಲ್ಲರೂ ಬಯಸ್ತಾರೆ. ಇವನು ಮುಸ್ಲಿಮರು ಕೂಡ ಬಯಸ್ತಾರೆ, ಕ್ರಿಶ್ಚಿಯನ್ರು ಕೂಡ ಬಯಸ್ತಾರೆ. ಅದಕ್ಕೆ ವಿರೋಧ ಮಾಡುವವರು ಯಾರು ಕೂಡ ಇಲ್ಲ. ಸುಮ್ಮನೆ ನಾವು ಒಂದು ಕ್ರಿಯೇಟ್ ಮಾಡ್ತಿದ್ದೇವೆ, ಮಾಡಬೇಡಿ. ರಾಮ ಮಂದಿರ ಆಗ್ತದೆ, ಎಲ್ರಿಗೆ ಕೂಡ ದೇವರು. ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಎಲ್ರಿಗೆ ದೇವರ, ಅದೇ ರೀತಿಯಲ್ಲಿ ರಾಮ ಕೂಡ ನನಗೆ ಕೂಡ ದೇವರು, ಯೇಸು ಕ್ರಿಸ್ತರು ಕೂಡ ನನಗೆ ದೇವರು, ರಾಮ ಕೂಡ ನನಗೆ ದೇವರು, ಮೊಹಮ್ಮದ್ ಪೈಗಂಬರು ಕೂಡ ನನಗೆ ದೇವರು. ದಿವಸ ಆಗಲೂ ನಾನು ಉಂಟಲ್ಲ, ಈ ಪೈಗಂಬರದು ಸಮಾಧಿ ಇದೆ. ರಾತ್ರಿ ನೀವು ನೋಡಬೇಕು ಎಷ್ಟು ಜನ ದಿವಸಕ್ಕೆ ಇಲ್ಲಿಗೆ ಬರ್ತಾರೆ ಅಂತ. ಅದನ್ನೆಲ್ಲ ನೋಡಿ ನಾನು ಮಲಗುವುದು, ಅದರಿಂದ ಮುಂಚೆ ನಾನು ಮಲಗುವುದಿಲ್ಲ. ಯಾಕೆ ಹೋಗ್ತಾರೆ ಇಷ್ಟು ಲಕ್ಷ ಜನ ಇಲ್ಲಿಗೆ? ಆ ಸಮಾಧಿಗೆ, ಪೈಗಂಬರರ ಸಮಾಧಿಗೆ. ಅದೇ ಉತ್ತರ ಸಿಗುವುದಿಲ್ಲ. ಇಡೀ ಜಗತ್ತುಂಟಲ್ಲ, ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯರ ತತ್ವವನ್ನು ಜಗತ್ತೇ ಅನುಸರಿಸ್ತಾ ಇದೆ. ಒಳ್ಳೆದಲ್ವಾ?